ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ ನಡೆದು ಫಲಿತಾಂಶ ಪ್ರಕಟಗೊಂಡು 2 ತಿಂಗಳು ಕಳೆದಿದೆ. ಆದರೆ ಇನ್ನೂ ಕೂಡ ಪಾಲಿಕೆಗೆ ಸಾರಥಿಗಳ ನೇಮಕವಾಗಿಲ್ಲ. ಮಂಗಳೂರು ಪಾಲಿಕೆಗೆ ಆಯ್ಕೆಗೊಂಡ ಸದಸ್ಯರ ಹೆಸರು ಇನ್ನೂ ಕೂಡ ರಾಜ್ಯ ಪತ್ರದಲ್ಲೇ ಪ್ರಕಟಗೊಂಡೇ ಇಲ್ಲ. ಇದರಿಂದಾಗಿ ಮಂಗಳೂರು ಪಾಲಿಕೆಯ ಮೇಯರ್, ಉಪಮೇಯರ್ ಆಯ್ಕೆ ಪ್ರಕ್ರಿಯೆ ಇನ್ನೂ ಕೂಡ ವಿಳಂಬವಾಗುವ ಸಾಧ್ಯತೆ ದಟ್ಟವಾಗಿದೆ. ಪ್ರತಿ ಚುನಾವಣೆ ನಡೆದ ಸಂದರ್ಭದಲ್ಲೂ ಮಂಗಳೂರು ಮಹಾನಗರ ಪಾಲಿಕೆಗೆ ಒಂದು ಶಾಪ ಏನೋ ಅನಿಸುವಷ್ಟರ ಮಟ್ಟಿಗೆ ನಡೆಯುತ್ತಿರುವ ವಿದ್ಯಮಾನವಿದು. ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ ನಡೆದು 2 ತಿಂಗಳು ಸಮೀಪಿಸಿದ್ರೂ ಆಯ್ಕೆಗೊಂಡ ಸದಸ್ಯರ ಹೆಸರು ಮಾತ್ರ ಇನ್ನೂ ಕೂಡ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡೇ ಇಲ್ಲ. ಇದರಿಂದಾಗಿ ಮಂಗಳೂರು ಮಹಾನಗರ ಪಾಲಿಕೆಗೆ ಮೇಯರ್, ಉಪಮೇಯರ್ ಸಹಿತ ವಿವಿಧ ಸ್ಥಾಯಿ ಸಮಿತಿಗಳ ಆಯ್ಕೆ ಪ್ರಕ್ರಿಯೆ ಇನ್ನೂ ಕೂಡ ನಡೆದಿಲ್ಲ. ರಾಜ್ಯ ಪತ್ರದಲ್ಲಿ ಪಾಲಿಕೆಯ ಹೊಸ ಸದಸ್ಯರ ಹೆಸರು ಪ್ರಕಟಿಸಲು ರಾಜ್ಯ ಸರ್ಕಾರ ಮೀನಾಮೇಷ ಎಣಿಸುತ್ತಿರುವ ಪರಿಣಾಮ ಪಾಲಿಕೆಯ ನೂತನ ಸದಸ್ಯರಿಗೆ ಪ್ರಮಾಣ ವಚನ ಹಾಗೂ ಮೇಯರ್ ಆಯ್ಕೆ ಪ್ರಕ್ರಿಯೆ ನಡೆಸಲು ಇನ್ನೂ ಕೂಡ ಸಾಧ್ಯವಾಗಿಲ್ಲ. ಈ ಮೂಲಕ ಮಂಗಳೂರು ಪಾಲಿಕೆಯ ಕಾರ್ಪೊರೇಟ್ಗಳು ಆಯ್ಕೆಯಾಗಿ 2 ತಿಂಗಳು ಸಮೀಪಿಸಿದ್ರೂ ಇನ್ನೂ ಅಧಿಕಾರ ನಡೆಸಲು ಸಾಧ್ಯವಾಗಿಲ್ಲ. ಈ ನಡುವೆ ಮಂಗಳೂರು ಪಾಲಿಕೆಗೆ ಆಡಳಿತಾಧಿಕಾರಿಯಾಗಿದ್ದ ಪ್ರಾದೇಶಿಕ ಆಯುಕ್ತರ ನೇಮಕವನ್ನು ಮಾರ್ಪಾಡುಗೊಳಿಸಲಾಗಿದೆ. ಈ ಮೂಲಕ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳನ್ನು ಪಾಲಿಕೆಗೆ ನೂತನ ಆಡಳಿತ ವ್ಯವಸ್ಥೆ ಅಸ್ತಿತ್ವಕ್ಕೆ ಬರುವವರೆಗೆ ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದೆ. ಪಾಲಿಕೆ ಸದಸ್ಯರ ಗೆಜೆಟ್ ನೋಟಿಫಿಕೇಷನ್ ಆಗದಿರುವುದು ಹಾಗೂ ಮೇಯರ್ ಮೀಸಲಾತಿ ಕುರಿತಂತೆ ಸದ್ಯ ಎದ್ದಿರುವ ಗೊಂದಲದ ಪರಿಸ್ಥಿತಿ ಬಗ್ಗೆ ಮಂಗಳೂರು ಪಾಲಿಕೆಯು ಸರ್ಕಾರಕ್ಕೆ ಪತ್ರ ಬರೆದಿದೆ. ಜೊತೆಗೆ ಮುಂದಕ್ಕೆ ಯಾವ ಕ್ರಮ ಕೈಗೊಳ್ಳಬೇಕು ಎಂದು ಕೋರಿಕೊಂಡಿದೆ. ಆದರೆ ಸರ್ಕಾರದಿಂದ ಮಾತ್ರ ಇದಕ್ಕೂ ಜಾಣ ಮೌನ. ಹೀಗಾಗಿ ಮಂಗಳೂರು ಪಾಲಿಕೆಯ ಮೇಯರ್, ಉಪಮೇಯರ್ ಮೀಸಲಾತಿ ವಿಚಾರವು ತಾಂತ್ರಿಕ ಎಡವಟ್ಟಿನಿಂದಾಗಿ ಈಗ ಹೊಸದಾಗಿ ಗೊಂದಲಕ್ಕೆ ಸಿಲುಕಿದೆ. ಮೇಯರ್, ಉಪಮೇಯರ್ ಮೀಸಲಾತಿಯನ್ನು ಇತ್ತೀಚೆಗೆ ರಾಜ್ಯ ಸರ್ಕಾರ ಹೊರಡಿಸಿದೆಯಾದರೂ ಅದು ಮುಂದಿನ ಪಾಲಿಕೆ ಆಡಳಿತಕ್ಕೆ ಮಾತ್ರ ಅನ್ವಯವಾಗುವುದರಿಂದ ಸದ್ಯದ ಅವಧಿಗೆ ಕಾಂಗ್ರೆಸ್ ಜೆಡಿಎಸ್ ಅವಧಿಯಲ್ಲಿ ಪ್ರಕಟ ಮಾಡಿರುವ ಹಿಂದುಳಿದ ವರ್ಗ ಎ ಹಾಗೂ ಉಪಮೇಯರ್ ಸಾಮಾನ್ಯ ಮಹಿಳೆ ಮೀಸಲಾತಿಯ ಪ್ರಕಾರವೇ ಸಾರಥಿಗಳ ಆಯ್ಕೆ ನಡೆಯಬೇಕಿದೆ. ಈ ಅವಧಿಯಲ್ಲಿ ಪ್ರಕಟಿಸಿದ ಮೀಸಲಾತಿಯನ್ನು ಈಗಾಗಲೇ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳು ಜಾರಿಗೊಳಿಸಿದ ಕಾರಣದಿಂದ ಮಂಗಳೂರಿನಲ್ಲಿ ಮಾತ್ರ ಈಗ ಬದಲಾವಣೆ ಮಾಡಲು ಕಾನೂನು ತೊಡಕು ಎದುರಾಗುವ ಸಾಧ್ಯತೆ ಇದೆ. ಇದು ಮತ್ತಷ್ಟು ವಿಳಂಬಕ್ಕೆ ಕಾರಣವಾಗುತ್ತದೆ ಎನ್ನುವುದರಲ್ಲಿ ಯಾವುದೇ ಡೌಟ್ ಇಲ್ಲ. ಒಟ್ಟಿನಲ್ಲಿ ಕಳೆದ ಬಾರಿಯಂತೆ ಈ ಬಾರಿಯೂ ಪಾಲಿಕೆಯ ಸಾರಥಿಗಳ ಆಯ್ಕೆ ವಿಳಂಬವಾಗುತ್ತಿದೆ. ಜನತೆ ಬವಣೆ ಪಡಬೇಕಿರುವುದು ಅನಿವಾರ್ಯವಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.